ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್ ಬೆದ್ರ. ನಾನಿವತ್ತು ಲಿಂಬೆಹಣ್ಣಿನ ಚಿಗುರಲ್ಲಿ ಒಂದು ಸೂಪ್ ಮಾಡಿಕೊಳ್ಳುವ ಅಂತ ಇದ್ದೇನೆ. ನೋಡಿ, ಅದಕ್ಕೆ ಈಗ ನಾವು ಚಿಗುರನ್ನು ಕೊಯ್ಕೊಳ್ಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿ ಚಿಗುರನ್ನು ಕೊಯ್ಕೊಳ್ಬೇಕು. ಇದು ಚಿಗುರು ಕೊಯ್ಕೊಳ್ತಿದ್ದೇನೆ. ನೋಡಿ, ಇದು ಒಂದು 8ರಿಂದ 10 ಸಾಕು. ಅಂದರೆ ಇದರಲ್ಲಿ ಒಂದು ಖಾರದ ಅಂಶ ಮತ್ತು ಸ್ವಲ್ಪ ಸಿಹಿ ಅಂಶ, ಹಾಗೆ ಒಂದು ಒಗರಂಶ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಇದನ್ನು ಎಲ್ಲ ಬಳಸೋದಿಲ್ಲ, ಹಾಗಾಗಿ ನಮಗೆ ಗೊತ್ತಿರೋದಿಲ್ಲ. ಇದು ಸೂಪ್ ಮಾಡಿಕೊಂಡು ಕುಡಿದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವುದು ಕಹಿ ಇರುತ್ತೋ, ಯಾವುದು ಖಾರ ಇರುತ್ತೋ ಅದರಲ್ಲಿ ಆರೋಗ್ಯಾಂಶ ಇದ್ದೇ ಇರುತ್ತೆ ಯಾವಾಗಲೂ. ಹಾಗೆ ಇದನ್ನು ನಾವು ಯಾವಾಗಲೂ ಒಮ್ಮೆ ಆದರೂ ಮಾಡ್ಕೊಳ್ತಾ ಇರಬೇಕು. ನಮ್ಮಲ್ಲಿ ಇಲ್ಲದಿದ್ದರೆ ಬೇರೆ ಎಲ್ಲಿಯಾದರೂ ಸಿಕ್ಕಿದ್ರೆ ಆದರೂ ತಂದು ಮಾಡಿಕೊಳ್ಬೇಕು. ಈಗ ನೋಡಿ, ಬಾಣಲೆ ಇಟ್ಕೊಂಡೆ. ಇದಕ್ಕೆ ನಾವು ಮೆಣಸು, ಇದಕ್ಕೆ ನಾವು ತುಂಬ ಏನು ಮಸಾಲೆಗಳನ್ನು ಹಾಕಲಿಕ್ಕಿಲ್ಲ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ನಾನು ಯಾವಾಗಲೂ ತೆಂಗಿನ ಎಣ್ಣೆನೇ ಬಳಸೋದ್ರಿಂದ ತೆಂಗಿನ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ನೀವು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಒಂದು 4ರಿಂದ 5 ಮೆಣಸು. ನೋಡಿ, ಇದು ನಾವು ಕೊಯ್ದುಕೊಂಡಂಥ ಚಿಗುರು, ಇದನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ಅರ್ಧ ನೀರುಳ್ಳಿ, 1 ಸ್ಪೂನು ಜೀರಿಗೆ. ಇದನ್ನು ಸ್ವಲ್ಪ ಹೀಗೆ ಇದು ಮಾಡಿ, 1 ಸ್ಪೂನು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಬಡ್ಸೊಪ್ಪು. ಅದು ನಮಗೆ ತುಂಬ ಪರಿಮಳ ಕೊಡ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಸೇರಿಸ್ತಿದ್ದೀನಿ. ಅಂದರೆ ತುಂಬ ನಾವು ಮಸಾಲೆಗಳನ್ನು ಇದಕ್ಕೆ ಹಾಕುವ ಅಗತ್ಯ ಇಲ್ಲ. ನೋಡಿ, ಇಷ್ಟೇ ಒಂದು 4 ಐಟಮ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ನೋಡಿ, ಇದು ಸ್ವಲ್ಪ ಹೀಗೆ ನಾವು ಹುರ್ಕೊಂಡು ಇದನ್ನು ಈಗ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಸ್ವಲ್ಪ ಹೀಗೆ ಉಬ್ಬಿ ಬಂದರೆ ಸಾಕು. ಅದು ಬಾಡಿದೆಯಲ್ಲ ಸ್ವಲ್ಪ, ನೋಡಿ ಇಷ್ಟು ಬಾಡಬೇಕು ಅದು ಸ್ವಲ್ಪ. ನೋಡಿ, ಇಷ್ಟು ಬಾಡಿದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನಾವು ಇದನ್ನು. ಇದು ತಣ್ಣಗಾಗಬೇಕು, ಹಾಗಾಗಿ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಪ್ಲೇಟಿಗೆ ಹಾಕ್ಕೊಂಡೆ. ಇದಕ್ಕೆ ನಾವು ಒಂದು 2 ಇಂಚು ಉದ್ದ ಅಷ್ಟು ತೆಂಗಿನಕಾಯಿ ಪೀಸ್, 2 ಪೀಸ್ ತೊಗೊಂಡಿದ್ದೇನೆ. ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ನಾವು ರುಬ್ಬಿಕೊಳ್ಳಬೇಕು. ಇದಕ್ಕೆ ಹಾಕಿ ರುಬ್ಬಿಕೊಳ್ಳೋಣ. ಈಗ ಇದನ್ನು ರುಬ್ಬಿ ಬರುವ ಅದ ನಂತರ ನಾವು ಇದಕ್ಕೀಗ ಒಂದು ಸಣ್ಣ ಪಾತ್ರೆಯನ್ನಿಟ್ಟು, ಈಗ ಗ್ಯಾಸ್ ಹಚ್ಚಿ ಸಣ್ಣ ಪಾತ್ರೆ ಇಟ್ಟೆ. ಇದಕ್ಕೆ ನಾವು ನೀರುಳ್ಳಿ ಹಾಕ್ಕೊಳ್ಳೋಣ. 1.5 ನೀರುಳ್ಳಿ ಹಾಕ್ಕೊಂಡಿದ್ದೀನಿ. ಆಗ ಅರ್ಧ ನೀರುಳ್ಳಿ ಹಾಕ್ಕೊಂಡಲ್ಲ, ಈಗ 1.5 ನೀರುಳ್ಳಿ ಹಾಕ್ಕೊಂಡಿದ್ದೀನಿ. ಒಟ್ಟಿಗೆ 2 ನೀರುಳ್ಳಿ ಆಯಿತು. ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಅಲ್ಲಿಗೆ ಬಾಡಿಸುವ, ಅಂದರೆ ಎಣ್ಣೆ ಅಂತ ಹಾಕ್ಕೊಳ್ಳೋದು ಬೇಡ, ನಾವು ಹಾಗೆಯೇ ಸ್ವಲ್ಪ ಬಾಡಿಸ್ಕೊಳ್ಳುವ. ಅದಕ್ಕೆ ಸ್ವಲ್ಪ ಈಗ ನಾವು ಬೇಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪು ಸೇರಿಸುವ. ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಸೇರಿಸಿದರೆ ಟೊಮೆಟೊ ಎಲ್ಲ ಸ್ವಲ್ಪ ಬೇಗ ಬೇಯ್ತದೆ. ಅಂದರೆ ತುಂಬ ಏನು ಬೇಯೋದು ಬೇಡ. ಇದು ನಮಗೆ ಸೂಪ್ ಕುಡಿಯುವಾಗ ಸ್ವಲ್ಪ ಕಚ್ಚಲಿಕ್ಕೆ ಸಿಕ್ಕಿದರೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ರುಬ್ಬಿಟ್ಟಂಥ ಮಸಾಲೆಯನ್ನು ಸೇರಿಸ್ತೇನೆ. ಇದು ನಮಗೆ ತುಂಬ ದಪ್ಪ ಏನಾಗೋದು ಬೇಡ, ತೆಳ್ಳಗೆ ಮಾಡಿಕೊಳ್ಳುವ. ಅದಕ್ಕೆ ನಾವು ಜಾರನ್ನು ಸ್ವಲ್ಪ ತೊಳೆದು ಅದಕ್ಕೆ ನೀರು ಹಾಕ್ಕೊಂಡು, ನೀರೆಷ್ಟು ಬೇಕೋ ಅಷ್ಟು ಸೇರಿಸಿಕೊಂಡು ನೋಡಿ, ಇನ್ನು ಸ್ವಲ್ಪ ತೆಳು ಮಾಡಿಕೊಳ್ಬೇಕು. ಸ್ವಲ್ಪ ತೆಳ್ಳನೆ ಮಾಡೋಣ. ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಗಮ್ಮಂತ ಪರಿಮಳ ಬರ್ತದೆ. ನೋಡಿ, ಅದು ನಿಮಗೆ ಗೊತ್ತಾಗೋದಿಲ್ಲ. ಈಗ ನೀವು ಒಮ್ಮೆ ಮಾಡಿಕೊಳ್ಳೇಬೇಕು. ಇದು ನಿಮಗೆ ಗೊತ್ತುಂಟ ಇಲ್ವಂತ ನನಗೆ ಗೊತ್ತಿಲ್ಲ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂದರೆ ಇದರಲ್ಲಿ ಸ್ವಲ್ಪ ಒಗರಂಶ ಎಲ್ಲ ಇದೆ ಮತ್ತು ನಮಗೆ ಸಿಹಿ ಅಂಶ ಎಲ್ಲ ಇದರಲ್ಲಿ ತುಂಬ ಆರೋಗ್ಯ ಗುಣಗಳಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ನಮಗೆ ಲಿಂಬೆಹಣ್ಣು ಎಷ್ಟು ಒಳ್ಳೆಯದ ಅಷ್ಟೇ ಇದು ಕೂಡ ಚಿಗುರು ತುಂಬ ಒಳ್ಳೆಯದಾಗುತ್ತೆ. ಒಮ್ಮೆ ಮಾಡಿಕೊಳ್ಳಿ. ನೋಡಿ ಈಗ ಎಷ್ಟು ತೆಳ್ಳಗೆ ಮಾಡಿಕೊಂಡೆ ನೋಡಿ. ಈಗ ಸಾಕಲ್ಲ, ಸ್ವಲ್ಪ ನೀರು ಹಾಕಬೇಕಾಗ್ತದೆ. ನೋಡಿ ಸ್ವಲ್ಪ ನೀರು ಹಾಕುವ. ಸ್ವಲ್ಪ ನೀರು ಹಾಕಿ ನೋಡಿ ಇಷ್ಟಿದ್ದರೆ ಸಾಕು, ಇಷ್ಟಿದ್ದರೆ ಸಾಕು. ಈಗ ಇದಕ್ಕೆ ನಾವು ಹುಣಸೆ ಹುಳಿ ಕಿವುಚಿಕೊಂಡಂಥ ಹುಣಸೆ ಹುಳಿ ಸೇರಿಸ್ಕೊಳ್ಬೇಕು. ಈಗ ಹುಣಸೆ ಹುಳಿ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ನಾನು ಕಲಸಿಟ್ಟಂಥ ಹುಣಸೆ ಹುಳಿನ ಸೇರಿಸಿದೆ. ಆದ ನಂತರ ಒಂದು ತುಂಡು ಬೆಲ್ಲ, ನೋಡಿ ಇಷ್ಟು ದೊಡ್ಡದು ಸಾಕು. ನೋಡಿ ಇಷ್ಟು ದೊಡ್ಡದು ಸಾಕು. ತುಂಬ ಸಿಹಿಯಾದರೂ ಒಳ್ಳೆಯದಾಗೋದಿಲ್ಲ. ಒಂದು ಸ್ಪೂನು ಇದು ಕಾಳುಮೆಣಸು, ಒಬ್ಬೊಬ್ಬರು ಉಂಡೆ ಮೆಣಸು ಹೇಳ್ತಾರೆ, ಇದು ಕಾಳುಮೆಣಸು ಪೆಪ್ಪರ್ ಅಂತ ಹೇಳ್ತಾರೆ. ಹಾಗೆ ಅದನ್ನು ನಾವು ಜಜ್ಜಿ ಹಾಕ್ಕೊಳ್ಬೇಕು. ಅಂದರೆ ಪುಡಿ ಹಾಕ್ಕೊಳ್ಳೋದಕ್ಕಿಂತ ಜಜ್ಜಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಇರುತ್ತೆ. ಹಾಗಾಗಿ ನಾನು ಜಜ್ಜಿ ಹಾಕ್ಕೊಂಡಿದ್ದೇನೆ. ಇದನ್ನು ಕುಟ್ಟಣಿಗೆಯಲ್ಲಿ ಚೆನ್ನಾಗಿ ಕುಟ್ಟಿ ಹಾಕ್ಕೊಳ್ಬೇಕು. ಅದು ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಈಗ ಮುಚ್ಚಳ ಮುಚ್ಚಿ ನಾವು ಕುದಿಲಿಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಕುದೀಲಿ ಚೆನ್ನಾಗಿ. ನೋಡಿ ಈಗ ಕುದೀತು, ಮುಚ್ಚಳ ತೆಗೆಯುವ. ನೋಡಿ ತುಂಬ ಚೆನ್ನಾಗಿ ಕುದೀತಾ ಉಂಟಲ್ಲ. ನಾವು ಈಗ ಮತ್ತೊಂದು ಸಲ ಉಪ್ಪು ಸೇರಿಸಲಿಲ್ಲ. ಈಗ ನಾವು ಇದರದ್ದು ಉಪ್ಪು ನೋಡೋಣ. ಉಪ್ಪು ಸರಿ ಉಂಟ ನೋಡೋಣ. ಕುದೀತಲ್ಲ, ಈಗ ಉಪ್ಪು ಸರಿ ಉಂಟ ನೋಡೋಣ. ಉಪ್ಪು ಸರಿ ಉಂಟ ನೋಡಿ, ಬೇಕಿದ್ದರೆ ಉಪ್ಪು ಸೇರಿಸೋಣ. ಸ್ವಲ್ಪ ಸಪ್ಪೆ ಆಗಿದೆಲ್ಲ, ಸ್ವಲ್ಪ ಸಪ್ಪೆ ಆಯಿತು. ಅದಕ್ಕೆ ನಾವೀಗ ಕಲ್ಲುಪ್ಪು, ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ಬೇಕು. ಸ್ವಲ್ಪ ಸಪ್ಪೆ ಆಗಿದೆ, ಕಲ್ಲುಪ್ಪು ಸೇರಿಸಿಕೊಳ್ಳೋಣ ಸ್ವಲ್ಪ. ನೋಡಿ ಇಷ್ಟು ಉಪ್ಪು ಸೇರಿಸ್ಕೊಳ್ತೇನೆ. ಕುದೀತಾ ಉಂಟು, ಒಳ್ಳೆ ಗಮ್ಮಂತದೆ ನೋಡಿ. ಭಾರಿ ಪರಿಮಳ ಬರ್ತಾ ಉಂಟು. ಫ್ಲೇವರ್ ಅಂದರೆ ಇದು ತುಂಬ ಪರಿಮಳ ಬರ್ತಾ ಉಂಟು. ಅದರ ಒಂದು ಬೇರೆಯೇ ಫ್ಲೇವರ್ ಇದ್ರದ್ದು. ತುಂಬ ಚೆನ್ನಾಗಿದೆ. ನೀವೊಮ್ಮೆ ಮಾಡಿಕೊಳ್ಳಲೇಬೇಕು, ಅಷ್ಟು ಖುಷಿ ಆಗ್ತಾ ಉಂಟು ನನಗೆ. ತುಂಬ ಚೆನ್ನಾಗಿದೆ ನೋಡಿ. ಈಗ ಉಪ್ಪು ಸರಿ ಆಯಿತು. ಈಗ ಸಾಕಲ್ಲ ಕುದಿದದ್ದು. ನೋಡಿ ತುಂಬ ಚೆನ್ನಾಗಾಯಿತು. ಈಗ ಕುದಿದದ್ದು ಸಾಕು ಅಂತ ಅನಿಸ್ತದೆ. ಅದು ನೀರುಳ್ಳಿ ಎಲ್ಲ ನಮಗೆ ಕಚ್ಚಲಿಕ್ಕೆ ಸ್ವಲ್ಪ ಸಿಕ್ಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಕೆಳಗೆ ಇಳಿಸೋಣ ಇದನ್ನು. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ, ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಮೆಣಸು, ಕೆಂಪು ಮೆಣಸನ್ನು ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ಬೇಕು. ಒಂದು ಮೆಣಸನ್ನು 4 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ನೋಡಿ ಇಷ್ಟು ಕರಿಬೇವು. ಹಾಗೆ ನೋಡಿ ಇದು ಸಾಸಿವೆ, 1 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡೆ. ಇದೀಗ ಇದು ಸಾಸಿವೆ ಉಂಟಲ್ಲ, ಇದು ಸ್ವಲ್ಪ ಚಟಪಟ ಆಗಬೇಕು. ನಾವು ಅವಸರಪಟ್ಟು ಹಾಗೆ ಸ್ವಲ್ಪ ಪಟಪಟ ಕೇಳಿದ ತಕ್ಷಣ ನಾವು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸಾಸಿವೆ ಸಿಡಿಬೇಕು ಸರಿಯಾಗಿ. ಚಟಪಟ ಸಾಸಿವೆ ಸಿಡಿದಾದ್ಮೇಲೆ ನಾವು ಹಾಕ್ಕೊಳ್ಬೇಕು. ಯಾಕಂದರೆ ಅದುಂಟಲ್ಲ, ಅದು ತುಂಬ ವಾಯು. ಅದು ನಮಗೆ ಸಿಡಿಯದೆ ಹಾಕ್ಕೊಂಡ್ರೆ ವಾಯಾಗುತ್ತೆ. ಹೀಗೆ ಸಿಡಿದಾದ ಮೇಲೆ ಹಾಕ್ಕೊಂಡ್ರೆ ವಾಯಾಗೋದಿಲ್ಲ. ಹಾಗಾಗಿ ಸಿಡಿದ ಮೇಲೆ ಈಗ ನಾವು ಗ್ಯಾಸ್ ಆಫ್ ಮಾಡಿಕೊಳ್ಳುವ. ಈಗ ಇದನ್ನು ಅದಕ್ಕೆ ಸೇರಿಸೋಣ. ಲಿಂಬೆಹಣ್ಣಿನ ಚಿಗುರಲ್ಲಿ ವಿಟಮಿನ್ ಸಿ ಅಂಶ ಇರುವುದರಿಂದ ಇದು ಹೊಟ್ಟೆ ಉಬ್ಬರಕ್ಕೆ ಮತ್ತು ಸ್ಕಿನ್ನಿಗೆ ಹಾಗೆ ಹಾರ್ಟಿಗೆ ಇದೆಲ್ಲ ತುಂಬ ಒಳ್ಳೆಯದು. ಇದನ್ನು ಒಮ್ಮೆ ಮಾಡಿಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಬಂದಿದೆ ನೋಡಿ, ಎಷ್ಟು ತೆಳ್ಳನೆ ಆಗಿ ಒಳ್ಳೆ ಗಮ್ಮಂತದೆ. ಹಾಗೆ ಫ್ಲೇವರ್ ಅಂದರೆ ಟೇಸ್ಟ್ ಅಂದರೆ ಖಾರ, ಉಪ್ಪು, ಹುಳಿ
ಹಾಗೆ ಸಿಹಿ ಎಲ್ಲ ಒಂದಾಗಿ ಹೊಂದಿ ತುಂಬ ಚೆನ್ನಾಗಿದೆ ನೋಡಿ. ಅದರದ್ದು ಫ್ಲೇವರ್ ಅಂದರೆ ಫ್ಲೇವರ್ ತುಂಬ ಟೇಸ್ಟಿ ಇದೆ. ನೀವು ಒಮ್ಮೆ ಮಾಡ್ಕೊಳ್ಳಿ. ಅಂದರೆ ಖಾರ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೇನೆ. ನೋಡಿ ಮಾಡಿ ಕುಡೀರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.